ಮಂಗಳೂರು ಉರ್ವ ಸ್ಟೋರ್ನಲ್ಲಿರುವ ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಉರ್ವ ಸ್ಟೋರ್ ಮಹಿಳಾ ಮಂಡಲಗಳ ಒಕ್ಕೂಟದ ವನಿತಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಶ್ರೀ ಶಂಕರ್ ನಾರಾಯಣಯ್ಯ ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್ನ ಅಧ್ಯಕ್ಷರಾದ ರಮೇಶ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ರೂಪದರ್ಶಿ ಹಾಗೂ ಚಲನಚಿತ್ರ ನಟಿ ಶ್ವೇತಾ ಸುವರ್ಣ ಅವರು ಮಾತನಾಡಿ ತಾಲೂಕು ಮಹಿಳಾ ಮಂಡಲದ ಒಕ್ಕೂಟದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು. ವಿಮೆನ್ಸ್ ಡೇ ಅಂದ್ರೆ ನನಗೆ ವಿಮೆನ್ಸ್ ಡೇ ಅಂತ ಹೇಳುವಾಗ ತುಂಬಾ ಖುಷಿಯಾಗೋ ವಿಷಯ ಏನಂದ್ರೆ ನಮ್ಮ ದಿವಸ, ಅಟ್ಲೀಸ್ಟ್ ಆ ಒಂದು ದಿವಸ ನಮ್ಮ ದಿವಸ ಅಂತ. ಬಟ್ ಹಾಗೆ ವಿಷಯ ಇಲ್ಲ, ಎಲ್ಲ ದಿವಸ ಕೂಡ ನಮ್ಮ ದಿವಸವೇ. ನಮ್ಗೆ ಒಂದು ದಿವಸ ಸಾಕಾಗುದಿಲ್ಲ. ಇಡೀ ಲೈಫಲ್ಲಿ ಬದುಕಿ ಅಂದ್ರೆ ಹುಟ್ಟಿದ ನಂತರ ಯಾವಾಗದಿಂದ ನಮ್ಗೆ ಬುದ್ಧಿ ಬರ್ತದೆ ಅಲ್ಲಿಂದ ಹಿಡಿದು ಮಣ್ಣಾಗುವ ತನಕ ಅದು ನಮ್ಮ ದಿವಸ. ಸೊ ಎವ್ರಿ ಡೇ ಈಸ್ ಅ ವಿಮೆನ್ಸ್ ಡೇ ಅಂತ ನನ್ನ ಪ್ರಕಾರ. ಸೊ ನಾನು ನನ್ನ ಲೈಫಲ್ಲಿ ತುಂಬಾನೇ ಕಲ್ತಿರೋದು ನನ್ನ ತಾಯಿಯಿಂದ, ಸ್ಪೆಷಲಿ ನನ್ನ ಮಕ್ಕಳಿಂದ. ತಾಯಿಯಿಂದ ಏನ್ ಕಲ್ತಿರೋದಂದ್ರೆ ಕೋಪ ಬರುವಾಗ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತ. ಯಾಕಂದ್ರೆ ಹೆಚ್ಚಿನ ತಾಯಿಯವರು ಬೈತಾರೆ, ಅದೇ ತರ 5 ನಿಮಿಷ ಬಿಟ್ಟು ಪ್ರೀತಿ ಮಾಡ್ತಾರೆ. ಸೊ ಅದನ್ನ ಕಲ್ತಿರೋದು ತಾಯಿಯಿಂದ. ಅದೇ ತಾಳ್ಮೆ ಬರ್ಲಿಕ್ಕೆ ಕಲ್ತಿರೋದು ಮಕ್ಕಳಿಂದ. ಎಷ್ಟೇ ಪೋಖ್ರಿ ಮಾಡಿದ್ರು ಮಕ್ಕಳ ಪೋಖ್ರಿಯನ್ನು ತಡ್ಕೊಳ್ಬೇಕಲ್ವಾ. ಸೊ ಮಕ್ಕಳಿಂದಾಗಿ ನಾನು ತಾಳ್ಮೆ ಕಲ್ತಿರೋದು, ಹಾಗೆ ತಾಯಿಯಿಂದ ಅದನ್ನ ಒಂದು ಹೇಳ್ತಾರಲ್ಲ, ತಾಯಿಯಿಂದನೆಲ್ಲ ಕಲ್ತಿರೋದು. ಸೊ ಹಾಗಾಗಿ ನಂದು ರೆಸ್ಪೆಕ್ಟ್ ಟುವರ್ಡ್ಸ್ ವುಮೆನ್ ತುಂಬಾ ಜಾಸ್ತಿ. ಎಲ್ಲೇ ವಿಮೆನ್ಸ್ ಡೇ ಕಾರ್ಯಕ್ರಮ ಇರಲಿಲ್ಲ, ಯಾವುದೇ ಒಂದು ಮಹಿಳೆಯರಿಗೋಸ್ಕರ ಮಾಡುವಂತ ಕಾರ್ಯಕ್ರಮದಲ್ಲಿ ನಾನು ಹೋಗ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷರಾದ ಚಂಚಲಾ ತೇಜೋಮಯ್ಯ ಅವರು ವಹಿಸಿ ಮಾತನಾಡಿ, ಹಲವಾರು ಮಹಿಳಾ ಮಂಡಲಗಳ ಒಕ್ಕೂಟದ ಫಲವಾಗಿ ಇಂದು ತಾಲೂಕು ಮಹಿಳಾ ಮಂಡಲದ ಸ್ಥಾಪನೆಗೆ ಸಾಧ್ಯವಾಗಿದೆ. ಪಕ್ಷಭೇದವಿಲ್ಲದೆ ಶಾಸಕರು, ರಾಜಕೀಯ ನಾಯಕರ ಸಹಾಯ ಮಹಿಳಾ ಮಂಡಲಗಳಿಗೆ ಅನುದಾನದ ಮೂಲಕ ಸಿಕ್ಕಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು. ಎಲ್ಲಿ ನಾರಿಯನ್ನು ಪೂಜಿಸಲಾಗುವುದೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಎಂದು ಕಲಿಸಿದೆ ನಮ್ಮ ಭಾರತೀಯ ಪರಂಪರೆ. ಹೆಣ್ಣು ಸಮಾಜದ ಕಣ್ಣು. ಬದುಕಿನ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಲ್ಲುವ ಗಟ್ಟಿಗಿಕ್ಕೆ ಹಾಕಿ ಇಂದು ತಾವುಗಳೆಲ್ಲ ಮಹಿಳಾ ಮಂಡಲ ಬೆಳಗ್ಗೆಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಡಾನ್ಸ್ ಎಲ್ಲ ಅವರು ಜಡ್ಜರು ಹೇಳಿದರು, ತುಂಬ ಖುಷಿಯಾಯಿತು ಕೇಳಿ. ಹೆಚ್ಚು ಇನ್ನೂ ನಾವೆಲ್ಲ ಭಾಗವಹಿಸಬೇಕು. ಮಹಿಳೆ ಈಗ ಒಂದೇ ಕ್ಷೇತ್ರಕ್ಕೆ ಮೀಸಲಿರದೆ ಸಾಂಸ್ಕೃತಿಕ, ವಿಜ್ಞಾನ, ಕ್ರೀಡೆ, ರಾಜಕೀಯ ಎಲ್ಲದರಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾಳೆ. ಇದೇ ವೇಳೆ ಮಹಿಳೆಯರಿಗೆ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಸಮಾಜ ಸೇವಕಿ ಹಾಗೂ ಬೈಕಂಪಾಡಿ ಮಹಿಳಾ ಸಮಾಜದ ಮಾಜಿ ಅಧ್ಯಕ್ಷರಾದ ವನಿತಾ ಆನಂದ್, ಮಂಗಳೂರು ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಗೌರವಾಧ್ಯಕ್ಷೆ ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಕಾರ್ಯದರ್ಶಿ ರೇಖಾ ಶೆಟ್ಟಿ, ಗೌರವ ಸಲಹೆಗಾರರಾದ ದೇವಕಿ ಅಚ್ಯುತ, ಉಪಾಧ್ಯಕ್ಷರಾದ ಮನೋರಮೆ ಉಮೇಶನ್, ಖಜಾಂಜಿ ಸುರೇಖಾ ಕಿಶೋರ್, ಸಾಂಸ್ಕೃತಿಕ ಕಾರ್ಯದರ್ಶಿ ಪ್ರೇಮಾ ಮಾಧವ್, ಕ್ರೀಡಾ ಕಾರ್ಯದರ್ಶಿ ಆಶಲತಾ ಎಂಬಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.